ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚೆಗೆ ವಿಶ್ವದಾದ್ಯಂತ ಭಾರೀ ತಲ್ಲಣ ಮೂಡಿಸಿರುವಂತಹ ಒಂದು ಕೊರೋನಾ ವೈರಸ್ ಏನಿದೆ, ದಿನದಿಂದ ದಿನಕ್ಕೆ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕೊರೋನಾ ಅಂದ್ರೆ ಏನು, ಇದರ ಲಕ್ಷಣಗಳೇನು, ಇದನ್ನ ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳಿವೆ, ಇವೆಲ್ಲದನ್ನ ಕೂಡ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕಾಯ ಚಿಕಿತ್ಸಾ ವಿಭಾಗದ ಪ್ರೊಫೆಸರ್ ಹಾಗೂ HOD ಆಗಿರುವಂತಹ ಡಾಕ್ಟರ್ ವಹೀದಾ ಭಾನು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಕೊರೋನಾ ವೈರಸ್, ಈಗಾಗಲೇ ಜನರಿಗೆ ಕೊರೋನಾ ವೈರಸ್ ಅಂದರೆ ಏನು, ಇದರ ಲಕ್ಷಣಗಳೇನು ಸ್ವಲ್ಪ ಮಟ್ಟಿಗೆ ತಿಳಿದಿದೆ. ಸೊ ನಿಮ್ಮ ಪ್ರಕಾರ ಈ ಒಂದು ಕೊರೋನಾ ವೈರಸ್ ಅಂದರೆ ಏನು, ಹಾಗೆ ಇದರ ಲಕ್ಷಣಗಳೇನು ಅನ್ನುವಂಥದ್ದು ಡಾಕ್ಟರ್? ಇತ್ತೀಚಿನಲ್ಲಿ ವಿಶ್ವದ ಎಲ್ಲೆಡೆ ಹರಡಿರುವ ವೈರಾಣು ಅಂತ ಹೇಳಿದರೆ ಕೋವಿಡ್-19. ಇದನ್ನು ಕೊರೋನಾ ವೈರಸ್ ಎಂದು ಹೇಳಲಾಗುತ್ತದೆ. ಈ ಹೆಸರು ಯಾಕೆ ಅಂತ ಹೇಳಿದರೆ, ಈ ಕೊರೋನಾ ವೈರಾಣು ನೋಡುವಾಗ ಇದರಲ್ಲಿ ಒಂದು ಹೊರಗಿನ ಅಂದರೆ ಪ್ರೋಟೀನ್ ಸ್ಟ್ರಕ್ಚರ್ ಇರ್ತದೆ ಹೊರಗಿನ ಇದರಲ್ಲಿ. ಅಂತೆ ಅದರಲ್ಲಿ ಅದನ್ನು ಕಿರೀಟದಂತಹ ಒಂದು ಪ್ರೋಟೀನ್ ಸ್ಪೈಕ್ಸ್ ಕಂಡು ಬರುತ್ತದೆ. ಈ ಕಿರೀಟದಂತಹ ಪ್ರೋಟೀನ್ ಸ್ಪೈಕ್ಸನ್ನು ಕೊರೋನಾ ಅಂತ ಹೇಳುತ್ತೇವೆ, ಅಂದರೆ ಕ್ರೌನ್. ಇದನ್ನು ಲ್ಯಾಟಿನ್ ಭಾಷೆಯಲ್ಲಿ ಕೊರೋನಾ ಅಂತ ಹೇಳ್ತೇವೆ. ಅದಕ್ಕೆ ಈ ಹೆಸರು ಕೊರೋನಾ ವೈರಸ್ ಅಂತ ಈಗ ಎಲ್ಲ ಕಡೆ ಸುದ್ದಿಯಾಗಿದಂತಹ ವಿಷಯ. ಇನ್ನೊಂದು ಕಡೆ ಹೇಳಬೇಕಂತ ಹೇಳಿದರೆ ಇದರ ಲಕ್ಷಣಗಳು. ಇದರಲ್ಲಿ ವೆರಿ ಮೈಲ್ಡ್ ಕೇಸಸ್ ಕೊರೋನಾ ವೈರಸ್, ಕೋವಿಡ್-19 ಹಿಡಿದು ಎಕ್ಸ್ಟ್ರೀಮ್ ಕೇಸಸ್ ಸಹ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಇದರಲ್ಲಿ ವೆರಿ ಮೈಲ್ಡ್ ಕೇಸಸ್ ಅಂತ ಹೇಳುವಾಗ ಒಬ್ಬರಿಗೆ ಇದು ಸೋಂಕಿತ ವ್ಯಕ್ತಿಯಲ್ಲಿ ಇದರಲ್ಲಿ ನಾವು ಮೊದಲನೇದಾಗಿ ಅವನಿಗೆ ಒಣ ಕೆಮ್ಮು ಇರುವ ಚಾನ್ಸಸ್ ಇರುತ್ತದೆ, ಜ್ವರ ಇರ್ತದೆ, ಸುಸ್ತು. ಹಾಗೆ ಅದೇ ಥರ ಕ್ರಮೇಣ ಎಂತಾಗ್ತದೆ ಅಂತ ಹೇಳಿದರೆ ಇದೇ ಸಿಂಪ್ಟಮ್ಸ್ ಕ್ರಮೇಣವಾಗಿ ಅವರಲ್ಲಿ ನೇಸಲ್ ಕಂಜೆಷನ್ ಅಂತ ಹೇಳಿದರೆ ಅದು ಸೇರ್ಬೋದು. ಮತ್ತು ಎಂತ ಅಂತ ಹೇಳಿದರೆ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳಿದರೆ ಗಂಟಲಲ್ಲಿ ಕೆರೆತ ಬರುವಂಥದ್ದು, ಥ್ರೋಟ್ ಅಂತ ಹೇಳ್ತೇವೆ. ಗಂಟಲು ನೋವು ಸೇರಬಹುದು. ಮತ್ತು ಜ್ವರ ವಿಪರೀತವಾಗಿ ಕೆಲವೊಮ್ಮೆ ಲಾಸ್ ಆಫ್ ಟೇಸ್ಟ್, ಲಾಸ್ ಆಫ್ ಸ್ಮೆಲ್ ಸಹ ಇರ್ತದೆ. ಹಾಗೆಯೇ ಹೀಗೆ ಈ ಲಕ್ಷಣ ಸಿವಿಯರ್ ಸಿಂಪ್ಟಮ್ಸ್ ಆಗಿ ಮಾರ್ಪಟ್ಟಿದ್ದರೆ ಅದು ನಿಮೋನಿಯಾದ ಲಕ್ಷಣಗಳನ್ನು ಸಹ ನಾವು ನೋಡುವ ಸಾಧ್ಯತೆ ಇದೆ. ಹೆಚ್ಚಾಗಿ ಈ ವೈರಾಣುಗಳಲ್ಲಿ ಎಂತ ನೋಡಬೇಕಾಗ್ತದೆ ಅಂತ ಹೇಳಿದರೆ, ನಾವು ಇತ್ತೀಚೆಗೆ ಕೆಲವು ಚಿತ್ರಗಳನ್ನು ನೋಡಿದ್ದೇವೆ. ಯಾಕೆಂತ ಹೇಳಿದರೆ ಆ ವ್ಯಕ್ತಿಯು ಉಸಿರಾಟಕ್ಕೆ ತೊಂದರೆಗಳನ್ನು ನಾವು ನೋಡ್ಬೋದು. ನಾರ್ಮಲ್ ಬ್ರೀದಿಂಗಲ್ಲಿ ಅವನು ಕಾಣ್ತಾ ಇರೋದಿಲ್ಲ. ಯಾರಾದರೂ ಈಗ ಕೊರೋನಾ ಪೀಡಿತ ವ್ಯಕ್ತಿಯು ಅದು ಉಸಿರಾಟಕ್ಕೆ ಅವರಿಗೆ ತೊಂದರೆ ಆಗಿರ್ತದೆ. ಹೆಚ್ಚಾಗಿ ಹೇಳಬೇಕಂತ ಹೇಳಿದರೆ ಶ್ವಾಸಕೋಶದ ತೊಂದರೆ ಬಹಳಷ್ಟು ಕಾಣುವ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಇದರಲ್ಲಿ ಜ್ವರದಿಂದ ಹಿಡಿದು ಸುಸ್ತಾಗಿರುವುದು, ಮತ್ತು ನೆಗಡಿ, ಕೆಮ್ಮು, ಒಣಕೆಮ್ಮು ಇದೆಲ್ಲ ಸೇರಿ ನಿಮೋನಿಯಾ ಲಕ್ಷಣಗಳು ಇದ್ದು ಕೆಲವೊಮ್ಮೆ ವಿಪರೀತ ಇದ್ದರೆ ಸಾವು ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಇದು ಯಾರಿಗೆ ಬರ್ಬೋದಂತ ಹೇಳಿದರೆ, ಒಂದು ಸೋಂಕಿತ ವ್ಯಕ್ತಿ ಅಂದರೆ ಈಗ ಯಾರಿಗೆ ಬರ್ಬೋದಂತ ಹೇಳಿದರೆ, ಒಂದು ವೇಳೆ ಅವರಿಗೆ ಎಂಡಮಿಕ್ ಕಂಟ್ರೀಸ್ ಈಗ ಅಷ್ಟೇ 80 ಎಂಡಮಿಕ್ ಕಂಟ್ರಿ ಇದೆ. ಈ ಕಂಟ್ರೀಸ್ಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇದ್ದರೆ ಅವರಿಗೆ 14 ದಿನದೊಳಗೆ ಈ ಸಿಂಪ್ಟಮ್ಸ್ ಲಕ್ಷಣ ಕಂಡು ಬಂದರೆ ಆದಷ್ಟು ಬೇಗ ವೈದ್ಯರನ್ನು ಭೇಟಿಯಾಗೋದು ಭಾರಿ ಒಳ್ಳೆಯದು. ಎಸ್ ಡಾಕ್ಟರ್, ಕೊರೋನಾ ವೈರಸ್ ಅಂದರೆ ಏನು, ಇದರ ಲಕ್ಷಣಗಳೇನು, ಇವೆಲ್ಲದನ್ನ ಕೂಡ ತಿಳಿಸ್ಕೊಟ್ರಿ. ಇನ್ನು ಈ ಒಂದು ಕೊರೋನಾ ವೈರಸ್ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿಯಲ್ಲಿ ಹರಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಡಾಕ್ಟರ್? ಈಗ ಎಲ್ಲ ಕಡೆ ನೋಡುವಾಗ ಎಲ್ಲ ಜನರು ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಅದರಲ್ಲೇ ಗೊತ್ತಾಗ್ತದೆ ನಮಗೆ ಹೇಗೆ ಇದು ಈ ಕೊರೋನಾ ವೈರಸ್ ಹರಡ್ತದೆ ಅಂತೇಳಿ. ಈ ಸೋಂಕಿತ ವ್ಯಕ್ತಿಯಲ್ಲಿ ಎಂತಾಗ್ತದಲ್ಲಿ ಮಾತಾಡುವಾಗ, ಸೀನುವಾಗ, ಕೆಮ್ಮಿದಾಗ ಇದೆಲ್ಲ ಮಾಡುವಾಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅದು ದ್ರವದಲ್ಲಿರ್ಬೋದು, ಇಂಜಲಲ್ಲಿರ್ಬೋದು, ಇದರಲ್ಲಿ ಅದರಲ್ಲಿ ಬರುವಂಥದ್ದು ಆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಬೇರೆಯವರಿಗೆ ಮಾತಾಡುವಾಗ ಅದು ಬೇರೆಯವರಿಗೆ ಇನ್ಫೆಕ್ಟ್ ಆದ ಕಾರಣ ಇದು
ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬನಿಗೆ ಇದು ಹರಡುವಂಥ ಸಾಧ್ಯತೆ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ಯಾವಾಗಲೂ ಇದು ಸೋಂಕಿತ ವ್ಯಕ್ತಿಯಲ್ಲಿ ಹರಡಿವಾಗಲೂ ನಾವೆಂತ ಮಾಡಬೇಕಂತ ಹೇಳಿದರೆ, ಆದಷ್ಟು ನಾವು ನಮ್ಮ ಮುಖವನ್ನು ಕವರ್ ಮಾಡಬೇಕು. ಅಂದರೆ ಮಾಸ್ಕಲ್ಲಿ ಸಹ ಆಗಿರಬಹುದು, ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ಸಹ ಆಗಿರಬಹುದು, ಇಲ್ಲದ್ರೆ ಇದರಲ್ಲಿ ನಾವು ಯೂಸ್ ಮಾಡಿದ ನಂತರ ಈ ಟಿಶ್ಯೂ ಪೇಪರನ್ನು ಆದಷ್ಟು ಕೈ ತೊಳೆದುಕೊಳ್ಬೇಕು. ಇದು ಯೂಸ್ ಮಾಡಿದ ನಂತರ ಡಿಸ್ಪೋಸ್ ಮಾಡುವಾಗ ನಾವು ಅಲ್ಲಿ ಎಸೆಯುವುದಂತ ಅಲ್ಲ. ಆದಷ್ಟು ಇದರಲ್ಲಿ ಒಂದು ಡಸ್ಟ್ಬಿನಲ್ಲಿ, ಕ್ಲೋಸ್ಡ್ ಡಸ್ಟ್ಬಿನಲ್ಲಿ ಹಾಕಿ ಅದನ್ನು ಇದಕ್ಕೆ ನಾವು ಬ್ಯಾರಿಯರ್ ಅಂತ ಹೇಳೋದು. ಅಂದರೆ ಆದಷ್ಟು ನಾವು ಟಿಶ್ಯೂ ಪೇಪರ್ ಮತ್ತು ಮಾಸ್ಕ್ ಆದಷ್ಟು ನಾವು ಬ್ಯಾರಿಯರನ್ನು ಯೂಸ್ ಮಾಡೋದು ಭಾರಿ ಒಳ್ಳೆಯದು. ನಾನು ಏನು ಹೇಳಬೇಕಂತ ಹೇಳ್ತೇನೆ ಅಂತ ಹೇಳಿದರೆ, ಹ್ಯಾಂಡ್ ಕರ್ಚೀಫ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದರೆ, ನಾವೀಗ ಈ ಹ್ಯಾಂಡ್ ಕರ್ಚೀಫನ್ನು ಯೂಸ್ ಮಾಡಿ ನಾವು ಮಾತಾಡುವಂಥದ್ದು, ಅದನ್ನು ನಾವು ಮತ್ತೆ ಹೋಗಿ ನಮ್ಮ ಪಾಕೆಟ್ ಒಳಗೆ ಹಾಕ್ತೇವೆ. ಅದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಇನ್ಫೆಕ್ಷನ್ ಇನ್ನೂ ಸ್ವಲ್ಪ ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತದೆ. ಸೊ ಬೆಟರ್ ಗೋ ಫಾರ್ ಡಿಸ್ಪೋಸಬಲ್ ಮಾಸ್ಕ್ ಭಾರಿ ಒಳ್ಳೆಯದು. ಮತ್ತು ಟಿಶ್ಯೂ ಪೇಪರ್ಸ್ ಯೂಸ್ ಮಾಡ್ಬೋದು, ಕವರ್ ಮಾಡಿದರೆ ಭಾರಿ ಒಳ್ಳೆಯದು. ಎಸ್ ಡಾಕ್ಟರ್, ಮಾಸ್ಕ್ ಬಗ್ಗೆ ಕೂಡ ಹೇಳ್ತಾ ಇದ್ರೆ ನೀವು. ಇನ್ನು ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಇದು ಎಲ್ಲ ರೋಗಿಗಳು ಕೇಳ್ತಾರೆ ನಮ್ಮಲ್ಲಿ. ಇದು ಹೇಗೆ ಕೇಳ್ತಾರೆ ಅಂತ ಹೇಳಿದರೆ, ಡಾಕ್ಟ್ರೆ ನಮ್ಮ ಮನೆಯಲ್ಲಿ 60 ವರ್ಷದ ಪ್ರಾಯದವರಿದ್ದಾರೆ, 65 ವರ್ಷ ಪ್ರಾಯದವರಿದ್ದಾರೆ, ಮತ್ತು ಮಕ್ಕಳು ಕೂಡ ಇದ್ದಾರೆ. ಹಾಗಾದರೆ ಬೇರೆ ಹೊರಗಿನವರು ಬಂದು ಮಾತಾಡಿದರೆ ಯಾರಾದರೂ ಗೊತ್ತಿಲ್ಲ, ಈಗ ಯಾರಿಗೆ ಸೋಂಕಿತ ವ್ಯಕ್ತಿ ಅಂತ ಗೊತ್ತಿಲ್ಲ, ಹೂ ಇಸ್ ಇನ್ಫೆಕ್ಟೆಡ್ ಅಂತ ಗೊತ್ತಿಲ್ಲ. ಹಾಗೆ ಅವರು ಬಂದು ಈಗ ಮಾತಾಡುವಾಗ ಅದು ಒಂದು ವೇಳೆ ಬರಬಹುದಾ ಅಂದರೆ, ಅದು ಯಾಕೆ ಅಂತ ಹೇಳಿದರೆ, ನಾವು ಹಿರಿಯ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳೋದು. ಇವರಿಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಆಫ್ಟರ್ 60 ಇಯರ್ಸಲ್ಲಿ ಇವರಿಗೆ ಮೋಸ್ಟ್ ಪ್ರೊಬ್ಯಾಬಲ್ ಅವರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಇಮ್ಯುನಿಟಿ ಪವರ್ ಅಂತ ಹೇಳೋದು. ಹಾಗೆಯೇ ಮಕ್ಕಳಲ್ಲಿ ಸಹ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತದೆ. ಮತ್ತು ಹಾಗೆ ಬಾಣಂತಿಯರಲ್ಲಿ, ಮತ್ತು ಇಫ್ ಅ ಪರ್ಸನ್ ಹ್ಯಾಸ್ ಬೀನ್ ಹಿಸ್ಟ್ರಿ ಆಫ್ ಡಯಾಬಿಟಿಕ್ ಇದ್ದರೆ, ಅವನಿಗೆ ಮಧುಮೇಹ ಇದ್ದರೆ, ಮತ್ತು ಅಂಥ ರಿಸ್ಕ್ ಫ್ಯಾಕ್ಟರ್ಸ್, ಕಾರ್ಡಿಯಾಕ್ ಎಲಿಮೆಂಟ್ಸ್ ಹಾಗೆಲ್ಲ ಇದ್ದರೆ, ಅವರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದ ಕಾರಣ ಅಂಥವರಿಗೆ ಇದು COVID-19 ಬರುವಂಥ ಸಾಧ್ಯತೆ ಇದೆ. ಆದಷ್ಟು ಜಾಗ್ರತೆ ಮಾಡಬೇಕು. ಕೂಡ ಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಅದು ಯಾಕೆಂತ ಹೇಳಿದ್ರೆ, ಈ ಟೈಮಲ್ಲಿ ಗರ್ಭಿಣಿಯರು ಎಂತ ಮಾಡಬೇಕಂತ ಹೇಳಿದರೆ, ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮನೆಯಲ್ಲೇ ಇರುವುದು ಅತ್ಯುತ್ತಮ, ಮತ್ತು ಆದಷ್ಟು ಪೌಷ್ಟಿಕ ಆಹಾರ ತಗೊಳ್ಳೋದು ಭಾರಿ ಒಳ್ಳೆಯದು. ಎಸ್ ಡಾಕ್ಟರ್, ಈಗಾಗಲೇ ನೀವು ಮಾತನಾಡ್ತಾ ಹೇಳಿದ್ರಿ ರೋಗ ನಿರೋಧಕ ಶಕ್ತಿ ಅಂತ. ಸೊ ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಏನು? ಸೊ ಈ ಬಗ್ಗೆ ಮಾತನಾಡೋಣ ಡಾಕ್ಟರ್. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನಾನು ಕೇಳ್ತಾ ಇದ್ದೆ ರೋಗ ನಿರೋಧಕ ಶಕ್ತಿ. ಸೊ ಈ ಒಂದು ಆಯುರ್ವೇದದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ಈ ರೋಗ ನಿರೋಧಕ ಶಕ್ತಿ ಅಂತ ಹೇಳಿದರೆ, ನಾವು ಕಾಮನ್ ಟರ್ಮಲ್ಲಿ ಈಗ ನಾವು ಇಮ್ಯುನಿಟಿ ಅಂತ ಹೇಳ್ತೇವೆ. ಈಗ ಇಮ್ಯುನಿಟಿ ಬೂಸ್ಟರ್ ಅಂತೇಳಿ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ರೋಗ ನಿರೋಧಕ ಶಕ್ತಿಯನ್ನು ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ. ವ್ಯಾಧಿ ಕ್ಷಮತ್ವ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು, ರೋಗವನ್ನು ನಿರೋಧ ಮಾಡುವ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಇರ್ತದೆ. ಇದನ್ನು ವ್ಯಾಧಿ ಆದಷ್ಟು ನಮಗೆ ಯಾವುದಾದ್ರೂ ಡಿಸೀಸ್ ಬರಲೇಬಾರ್ದಂತ ಹೇಳಿ ಇದು ಯೂಸ್ ಆಗ್ತದೆ. ಇದರಲ್ಲಿ ಮೊದಲನೇದಾಗಿ ಎಂತ ಹೇಳಬೇಕಂತ ಹೇಳಿದರೆ, ವ್ಯಾಧಿ ಕ್ಷಮತ್ವ ಅಂತ ಹೇಳಿದರೆ ನಮ್ಮ ಒಂದು ದೇಹದ ಬಲ ಅಂತ ಸಹ ಹೇಳ್ಬೋದು. ಇದರಲ್ಲಿ ಇಮ್ಯುನಿಟಿ ಅಂತ ಹೇಳಿದರೆ, ಆದಷ್ಟು ನಾವು ರೋಗವನ್ನು ತಡೆಗಟ್ಟುವಂತಹ ಒಂದು ಇಮ್ಯುನಿಟಿ ಪವರ್ ನಮ್ಮ ದೇಹದಲ್ಲಿ ಕಂಡುಬರುತ್ತೆ. ಇದಕ್ಕೆ ವ್ಯಾಧಿ ಕ್ಷಮತ್ವ ಅಂತ ಹೇಳ್ತಾರೆ. ಎಸ್, ಇನ್ನು ಕೆಲವೊಂದು ಗಿಡಮೂಲಿಕೆಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಪಡಿಬೋದು ಅನ್ನುವಂತಹದ್ದು ಕೂಡ. ಸೊ ಯಾವೆಲ್ಲ ಗಿಡಮೂಲಿಕೆಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಪಡಿಬೋದು ಡಾಕ್ಟರ್? ಇದರಲ್ಲಿ ರೋಗ ನಿರೋಧಕ ಪಡೆಯುವಂಥದ್ದು ಸಸ್ಯಗಳು ಹಲವಾರಿದೆ. ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಇರ್ತದೆ. ಯಾವುದಂದ್ರೆ ಗುಡುಚಿ ಅಂತ ಹೇಳಿದ್ರೆ ಅಮೃತ ಬಳ್ಳಿ. ಅದು ಬಳ್ಳಿಯಾಗಿ ಇಡೀ ಸ್ಪ್ರೆಡ್ ಆಗಿರುವಂಥದ್ದು, ಅದು ಭಾರಿ ಒಳ್ಳೆಯದು. ಇದರ ಅಮೃತ ಬಳ್ಳಿ ಒಂದು
ರಸಾಯನ ಮೆಡಿಸಿನ್ ಅಂತ ಸಹ ನಾವು ತಗೊಳ್ಬೋದು. ಮತ್ತು ST ಮದ್ದು ಅಂತ GST ಮದ್ದು ಅದು ಹೇಳ್ತಾರೆ. ಮತ್ತು ನೆಲ್ಲಿಕಾಯಿ, ಅಮಲಕ್ಕಿ, ಅದರಲ್ಲಿ ಜಾಸ್ತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರ್ತದೆ. ಗೂಸ್ಬೆರೀಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ನಾವು. ಅದರ ನಂತರ ಕೆಲವೊಂದು ಸಸ್ಯಗಳು ಅಶ್ವಗಂಧ ಇರ್ಬೋದು, ಶತಾವರಿ ಸಹ ಇರ್ಬೋದು. ಇದು ಎಲ್ಲ ನಮಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪನ್ನ ಮಾಡುವಂಥ ಒಂದು ರಸಾಯನ ಹೇಳ್ಬೋದು. ಇದರಲ್ಲಿ ಈ ಗಿಡಮೂಲಿಕೆಗಳನ್ನು ನಾವು ಆ್ಯಂಟಿವೈರಲ್ ಅಂತ ಸಹ ತಗೊಳ್ಳಿಕ್ಕೆ ಚಾನ್ಸಸ್ ಸಾಧ್ಯತೆ ಇದೆ. ಇದನ್ನು ನಾವು ಕೆಲವೊಂದು ರೋಗಗಳಲ್ಲಿ, ಜ್ವರ ಬರ್ಬೋದು, ಯಾವುದರಲ್ಲಿ ಸಹ ನಾವು ಇದನ್ನು ಯೂಸ್ ಮಾಡಿದ್ದೇವೆ. ಹಾಗೂ ಕೆಲವು ಪೇಷಂಟ್ಗಳಿಗೆ ಕೊಟ್ಟದ್ದು ಸಹ ಉಂಟು. ಈಗ ಫ್ಲೂ ಟೈಪ್ ಜ್ವರದಲ್ಲಿ ಸಹ ಈ ಅಮೃತ ಬಳ್ಳಿ ಕಷಾಯ ಭಾರಿ ಒಳ್ಳೆಯದು. ಎಸ್ ಡಾಕ್ಟರ್, ಇನ್ನು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ಏನಾದರೂ ಕಷಾಯ ಏನಾದರೂ ಲಭ್ಯವಿದೆಯಾ, ಹೇಗೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಇದನ್ನು ಆಯುರ್ವೇದ ಕಷಾಯದಲ್ಲಿ ಈಗ ನಾವು ಆಯುಷ್ ಕಾಢ ಅಂತ ಪ್ರಚಲಿತವಾಗಿದೆ. ಇದರಲ್ಲಿ ಆಯುಷ್ ಕಾಢದಲ್ಲಿ ನಾವು ಏನು ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಮೊದಲನೇದಾಗಿ ಇದು ದಾಲ್ಚಿನಿಯನ್ನು ಯೂಸ್ ಮಾಡ್ತೇವೆ. ಮತ್ತು ತುಳಸಿ ಎಲೆ ಅಂತ ಹೇಳಿದರೆ ಅದು ಎಲ್ಲರ ಮನೆಯಲ್ಲಿ ಇರುವಂಥದ್ದೇ, ಅದು ಭಾರಿ ಒಳ್ಳೆಯ ಮೆಡಿಸಿನ್ ಆಗಿರ್ತದೆ. ಮತ್ತು ತುಳಸಿ ಆದಮೇಲೆ ನಾವು ಆದಷ್ಟು ಜಿಂಜರ್ ಅಂತ ಹೇಳಿದರೆ ಶುಂಠಿ ಅದು, ಮತ್ತು ಪೆಪ್ಪರ್ ಅಂತ ಹೇಳಿದರೆ ಒಳ್ಳೆ ಮೆಣಸು ಅಂತ ಹೇಳ್ತೇವೆ. ಇದನ್ನು ನಾವು ಒಳ್ಳೆಯ ಥರ ಹುಡಿ ಮಾಡಿ, ತುಳಸಿಯನ್ನು ಒಣಗಿಸಿ ಹುಡಿ ಮಾಡಿಟ್ಟು, ಇದೆಲ್ಲವನ್ನು ಹುಡಿ ಮಾಡಿ ಒಂದು 2 ಸ್ಪೂನ್ ತಗೊಂಡು 150 ml ನೀರನ್ನು ಕುದಿಸಿ, ಈ 2 ಚಮಚ ಈ ಪೌಡರನ್ನು ಹಾಕಿ ಸರಿ ಕುದಿಸಿ ಒಂದು 10-15 ನಿಮಿಷ ಕುದಿಸಿದ ನಂತರ ಇದನ್ನು ಬೆಲ್ಲದೊಟ್ಟಿಗೆ ಸೇವಿಸಿದರೆ ಭಾರಿ ಒಳ್ಳೆಯದು. ಇದನ್ನು ವಿ ಕ್ಯಾನ್ ಗೋ ದ್ಯಾಟ್ ಆಫ್ ಹರ್ಬಲ್ ಟೀ ಅಂತ ಸಹ ಹೇಳ್ತೇವೆ ಇದನ್ನು. ಸೊ ಇಟ್ಸ್ ವೆರಿ ಗುಡ್, ಯು ಕ್ಯಾನ್ ಯೂಸ್ ಇಟ್. ಎಸ್ ಡಾಕ್ಟರ್, ಇನ್ನು ಹಾಲಿಗೆ ಅರಶಿನ ಹಾಕಿ ಕುಡಿತಾರೆ, ಸೊ ಇದು ಎಷ್ಟರ ಮಟ್ಟಿಗೆ ಉಪಯುಕ್ತ ಅನ್ನುವಂಥದ್ದು ಡಾಕ್ಟರ್? ಅರಶಿನ ಅಂತ ಹೇಳಿದರೆ ದಿಸ್ ಈಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಮೆಡಿಸಿನ್. ಇದರಲ್ಲಿ ಅರಿಶಿನದಲ್ಲಿ ನಾವು ತುಂಬ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ, ತುಂಬ ಪ್ರಾಪರ್ಟೀಸ್ಗಳನ್ನು ಇದರಲ್ಲಿವೆ. ಇದರಲ್ಲಿ ನಾವು ಇದು ಎಂತ ಮಾಡ್ತೇವೆ ಅಂತ ಹೇಳಿದರೆ, ಈ 1 ಗ್ಲಾಸ್ ಹಾಲಿಗೆ ಈ 2 ಚಮಚ ಅರಿಶಿನವನ್ನು ಮಿಕ್ಸ್ ಮಾಡಿ ತಗೊಂಡ್ರೆ ಭಾರಿ ಒಳ್ಳೆಯದು. ಇದಕ್ಕೆ ನಾವೆಂತ ಹೇಳ್ತೇವೆ ಅಂತ, ಚಿನ್ನದ ಹಾಲು ಅಂತ ಸಹ ಹೇಳ್ತೇವೆ. ಈಗ ನಾವು ಮಕ್ಕಳಿಗೆ ಹಾಲು ಮಾತ್ರ ಕೊಡೋದಿಲ್ಲ, ಈ ಹಾಲಿನೊಟ್ಟಿಗೆ 1-2 ಚಿಟಿಕೆ ಆದರೂ ಒಂದು ಅರಿಶಿನ ಮಿಕ್ಸ್ ಮಾಡಿ ಕೊಟ್ಟರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಅದಲ್ಲದೆ ನಮಗೆ ಇದು ಶೀತ, ನೆಗಡಿ, ಕೆಮ್ಮು ಇದೆಲ್ಲ ಇದ್ದರೆ ಇದು ಕಡಿಮೆ ಮಾಡುವಂಥ ಒಂದು ಸಾಮಾನ್ಯವಾಗಿ ಎಲ್ಲ ರೋಗಕ್ಕೂ ಕೂಡ ಇದೊಂದು ಔಷಧಿ. ಇದನ್ನು ಆಯುರ್ವೇದದಲ್ಲಿ ನಾವು ಹರಿದ್ರ ಅಂತ ಹೇಳ್ತೇವೆ. ಹರಿದ್ರ ಅಂತ ಹೇಳಿ ಅದು ಕಲರ್ ಸಹ ಹಳದಿ, ಬಟ್ ಇಟ್ ಈಸ್ ಒನ್ ಅಮಂಗ್ ದ ಬ್ಯೂಟಿಫುಲ್ ಮೆಡಿಸಿನ್ಸ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಆಯುರ್ವೇದದಲ್ಲಿ ಈ ಒಂದು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಾದರೆ ಏನಾದರೂ ಸೂತ್ರಗಳು ಇದೆಯಾ, ಹೇಗೆ ಅನ್ನೋದು ಡಾಕ್ಟರ್? ಆರೋಗ್ಯ ಸೂತ್ರಗಳು ಇದು ಕೊರೋನಾ ವೈರಸ್ ಅಂತ ಹೇಳುವಾಗ, ಈಗ ನಾವು ನೋಡುವಾಗ ಎಲ್ಲರಿಗೊಂದು ಹರಡುವಂಥ ಒಂದು ವೈರಸ್ ಆಗಿದೆ. ಅದಕ್ಕೆ ಈಗ ನಮ್ಮ ಆಯುರ್ವೇದದ ಶಾಸ್ತ್ರದಲ್ಲಿ ಇದನ್ನು ಔಪಸರ್ಗಿಕ ರೋಗದಲ್ಲಿ ಸಹ ನಮಗೆ ಅದರದ್ದು ರೆಫರೆನ್ಸ್, ಕೊರೋನಾ ಅಂತ ರೆಫರೆನ್ಸ್ ಅಲ್ಲ, ಔಪಸರ್ಗಿಕ ರೋಗದಲ್ಲಿ ಎಂತ ಆಗ್ತದೆ, ಕಮ್ಯುನಿಕೇಬಲ್ ಡಿಸೀಸ್, ಗಾತ್ರ ಸಂಸ್ಪರ್ಶ ಅಂದರೆ ಒಬ್ಬರನ್ನು ಮುಟ್ಟಿದರೆ ಸ್ಪ್ರೆಡ್ ಆಗುವಂಥದ್ದು, ಮತ್ತು ಮಾತಾಡಿದರೆ ಸ್ಪ್ರೆಡ್ ಆಗುವಂಥದ್ದು, ಒಟ್ಟಿಗೆ ಕೂತ್ಕೊಂಡ್ರೆ ಸ್ಪ್ರೆಡ್ ಆಗುವಂಥದ್ದು, ಇದೆಲ್ಲ ಒಂದು ನೋಡುವಾಗ ಕೆಲವೊಮ್ಮೆ ಇದು ಔಪಸರ್ಗಿಕ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಸಹ ಹೇಳ್ಬೋದು. ಇದು ಜನಪದ ಧ್ವಂಸದಲ್ಲಿ ಸಹ ಇದೊಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದಕ್ಕೆ ಎಂತ ಹೇಳ್ಬೋದು ಅಂತ ಹೇಳಿದರೆ, ಈ ಕೊರೋನಾ ವೈರಸ್ಸನ್ನು ತಡೆಗಟ್ಟಲು ನಾವು ಇಮ್ಯುನಿಟಿ ಬೂಸ್ಟರ್ಸ್ ಅಂದರೆ ರಸಾಯನ ತಗೊಂಡ್ರೆ ಭಾರಿ ಒಳ್ಳೆಯದು, ಆ್ಯಸ್ ಅ ಪ್ರಿವೆಂಟಿವ್ ಆಸ್ಪೆಕ್ಟ್. ಇಷ್ಟರ ಮಟ್ಟಿಗೆ ಯಾವುದು ಮೆಡಿಸಿನ್ ಆಗಲಿ ಕೊರೋನಾ ವೈರಸ್ಸೇ ಕಂಡು ಹಿಡಿದಿಲ್ಲ. ಆದರೆ ನಾವು ಆಯುರ್ವೇದ ಪದ್ಧತಿಯಲ್ಲಿ ನಾವು ಪ್ರಿವೆಂಟಿವ್ ಮೆಷರ್ಸನ್ನು ನಾವು ಪಾಲನೆ ಮಾಡ್ಬೋದು. ಮೊದಲನೇದಾಗಿ ಈಗ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಹೇಳಿದ್ದುಂಟು. ಇಮ್ಯುನಿಟಿ ಬೂಸ್ಟರ್ಸಲ್ಲಿ ಆಗಾಗ ನಾವು ಬಿಸಿ ನೀರು ಕುಡಿಯುವಂಥದ್ದು, ಬಿಸಿ ನೀರು ಕುಡಿದರೆ ಭಾರಿ ಒಳ್ಳೆಯದು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು ಕುಡಿಯೋದು, ಅದು ಮಲಬದ್ಧತೆ ಇದ್ದವರಿಗೆ ಸಹ ಒಳ್ಳೆಯದು, ಜೀರ್ಣಕ್ಕೆ ಸಹ ಹೌದು. ಆದಷ್ಟು ಬಿಸಿ ನೀರು ಕುಡಿಯೋದು ಬೆಳಿಗ್ಗೆ ಎದ್ದು ಅದು. ಮತ್ತು
ಕೆಲವು ಟೈಮಲ್ಲಿ ಕೋಲ್ಡ್ ಆದಷ್ಟು ಫ್ರಿಜ್ಜಿದ್ದು ನೀರು ಕುಡಿಯೋದು ಕಡಿಮೆ ಮಾಡಿದರೆ ಭಾರಿ ಒಳ್ಳೆಯದು. ಹೀಗಂತೂ ಕೆಮ್ಮು ಶೀತ ಅಂತ ಹೇಳ್ತೇವೆ, ಆದಷ್ಟು ಬಿಸಿ ನೀರು ಕುಡಿಯುವಂಥದ್ದು ಇದು ಟ್ರೈ ಮಾಡ್ಬೋದು. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಯುಷ್ ನೀಡಿದಂತಹ ಆರೋಗ್ಯ ಸೂತ್ರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಆಗಲೇ ಹೇಳಿದ್ರಿ ನೀವು ಬಿಸಿ ನೀರು ಆಗಾಗ ಕುಡಿಯೋದ್ರಿಂದ ಕೂಡ ಉತ್ತಮ ಅಂತ. ಸೊ ಇನ್ನಷ್ಟು ಮಾಹಿತಿ ಈ ಬಗ್ಗೆ. ಅರಿಶಿನ ಅಂತ ಹೇಳಿದರೆ ಹರಿದ್ರ ಅಂತ ಹೇಳ್ತೇವೆ. ಅರಿಶಿನ ಜೀರ ಅಂತ ಹೇಳ್ತೇವೆ, ಅದು ಭಾರಿ ಒಳ್ಳೆಯದು. ಮತ್ತು ಬೆಳ್ಳುಳ್ಳಿ, ಇದನ್ನೆಲ್ಲ ನಾವು ಕೊತ್ತಂಬರಿ, ಇದೆಲ್ಲ ಅಂತೂ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಇದು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ಭಾರಿ ಒಳ್ಳೆಯದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದನ್ನು ನಾವೆಂತ ಮಾಡ್ತೇವೆ ಅಂತ ಎಲ್ಲ ಪದಾರ್ಥಗಳನ್ನೇ ಇದನ್ನು ಯೂಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ತುಂಬ ರಿಸರ್ಚ್ಗಳಾಗಿವೆ. ಇದು ಯಾವುದು ಹರಿದ್ರ ಆಗಿರ್ಬೋದು, ಜೀರಕ ಆಗಿರಬಹುದು, ಬೆಳ್ಳುಳ್ಳಿ ಆಗಿರ್ಬೋದು. ಲಶುನ್ ಅಂತ ಹೇಳಿದರೆ ಅದು ವ್ಯಾಧಿಹರ ರಸಾಯನ ಅಂತವೇ ಹೇಳ್ತೇವೆ ನಾವು. ಇದು ಕೆಲವೊಂದು ಡಿಸೀಸಲ್ಲಿ, ಕೆಲವೊಂದು ರೋಗದಲ್ಲಿ ಇದು ಯೂಸ್ ಮಾಡಿದ್ದಾರೆ. ಸೊ ಆದಷ್ಟು ನಾವು ಇದನ್ನು ಯೂಸ್ ಮಾಡಬೇಕು ನಮ್ಮ ಪದಾರ್ಥದಲ್ಲಿ. ಅದರಲ್ಲಿ ಎಂತಾಗ್ತದೆ ಅಂತ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಯೋಗ ಮಾಡೋದ್ರಿಂದ ಏನಾದರೂ ಪ್ರಯೋಜನ? ಹೌದೌದು. ಪ್ರಾಣಾಯಾಮ ಅಂತ ಹೇಳಿದರೆ ಈಗ ಎಲ್ಲರೂ ಮಾಡುವಂಥದ್ದೇ. ಹೌದು, ಇದು ಪ್ರಾಣಾಯಾಮ ಮಾಡಿದರೆ ಇದು ಭಾರಿ ಒಳ್ಳೆಯದು. ಬೆಳಿಗ್ಗೆ ಎದ್ದೊಂದು 30 ನಿಮಿಷ ಆದರೂ ಒಂದು ಪ್ರಾಣಾಯಾಮ ಇಲ್ಲದ್ರೆ ಮೆಡಿಟೇಷನಲ್ಲಿ ಕೂತ್ಕೊಂಡ್ರೆ ನಮಗೆ ಮನಸ್ಸಿನಲ್ಲಿ ಸಹ ಒಂದು ನೆಮ್ಮದಿ ಬರ್ತದೆ. ಈಗ ಈ ಕೊರೋನಾ ವೈರಸ್ ಗೊಂದಲದಿಂದ ಎಲ್ಲರಿಗೊಂದು ಸ್ಟ್ರೆಸ್ ಆಗಿದೆ. ಅಲ್ಲಿ ಎಷ್ಟು ಕೊರೋನಾ ಪಾಸಿಟಿವ್, ಇಲ್ಲಿ ಪಾಸಿಟಿವ್ ಅಂತ ಹೇಳಿ ಮನೆಯಲ್ಲಿ ಒಂಥರ ಸ್ಟ್ರೆಸ್ಫುಲ್ ವಾತಾವರಣ ಇರ್ತದೆ. ಇದನ್ನೆಲ್ಲ ಹೋಗಲಾಡಿಸೋದ್ರಲ್ಲಿ ಪ್ರಾಣಾಯಾಮ ಒಳ್ಳೆ, ಇಟ್ ವಿಲ್ ವರ್ಕ್ ವೆರಿ ಗುಡ್. ಆದಷ್ಟು ನಾವು ಪ್ರಾಣಾಯಾಮ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕು ಬೆಳಿಗ್ಗೆ. ಎಸ್, ನೀವಾಗಲೇ ಹೇಳ್ತಾ ಇದ್ರಿ ಗೋಲ್ಡನ್ ಮಿಲ್ಕ್, ಹಾಗೆ ಹರ್ಬಲ್ ಟೀ, ಇನ್ನು ಲವಂಗ, ಇದರಿಂದ ಏನಾದರೂ ಪ್ರಯೋಜನಗಳು ಯಾವ ಮಟ್ಟಿಗಿದೆ ಅನ್ನೋದು? ಹೌದು, ಇದು ಲವಂಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಲವಂಗವನ್ನು ಉರಿದು ಅದನ್ನು ಸ್ವಲ್ಪ ಹುಡಿ ಮಾಡಿ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ನಾವು ತಗೊಂಡ್ರೆ ಭಾರಿ ಒಳ್ಳೆಯದು. ಇದು ಒಣ ಕೆಮ್ಮು ಇದ್ದರೆ ಮತ್ತು ಶ್ವಾಸಕೋಶದ ತೊಂದರೆ ಇದ್ದರೆ ಇದರಲ್ಲಿ ಕಮ್ಮಿ ಆಗುವ ಸಾಧ್ಯತೆ ತುಂಬ ಜಾಸ್ತಿ. ಹಾಗೆ ಇದು ಹರ್ಬಲ್ ಟೀ ಅಂತೂ ಭಾರಿ ಒಳ್ಳೆಯದು. ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಶ್ವಾಸಕೋಶದಲ್ಲಿ ಕಫ ಇದ್ದರೆ, ಕಫದ್ದು ತೊಂದರೆ ಬಂದರೆ, ಆಗಾಗ ನೆಗಡಿ, ಶೀತ, ಕೆಮ್ಮು ಎಲ್ಲ ಬಂದರೆ ಇದು ಆಯುಷ್ ಕಾಢ ಅಂತ ಹೇಳ್ತೇವೆ, ಇದು ಭಾರಿ ಒಳ್ಳೆ ಔಷಧಿ ಆಗಿರುತ್ತದೆ. ಎಸ್ ಡಾಕ್ಟರ್, ಇನ್ನು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೋದು ಜನರು ಅನ್ನುವಂಥದ್ದು? ಮುಂಜಾಗ್ರತೆ ಕ್ರಮ ನಾವು ಹೇಳಿದ ಕ್ಷಣ ಫಸ್ಟ್ ಆಫ್ ಆಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೇವೆ. ಆದಷ್ಟು ನಾವು ಮನೆಯಲ್ಲೇ ಕೂತ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂತ ಹೇಳಿದರೆ ಈಗ ನಾವು ಹೊರಗೆ ಹೋಗೋದಾದರೆ ಯಾರು ಸೋಂಕಿತ ವ್ಯಕ್ತಿ ಅಂತ ಗೊತ್ತಾಗೋದಿಲ್ಲ, ಯಾರಿಗೆ ಉಂಟು ಇಲ್ಲ ಅಂತ ಗೊತ್ತಾಗುವ ಅಂದಾಜಿರುವುದಿಲ್ಲ. ನಾವೀಗ ಹೊರಗೆ ಆದಷ್ಟು ಹೊರಗೆ ಹೋಗೋದನ್ನು ಕಡಿಮೆ ಮಾಡಬೇಕು. ಅಂತಲೇ ಹೋಗಲೇಬೇಕಂತ ಹೇಳಿದರೆ ನಮಗೆ ಈಗ ದಿನನಿತ್ಯದ ರೂಟೀನ್ ವರ್ಕಿಗೆ ನಾವು ಹೋಗಲೇಬೇಕಾಗ್ತದೆ. ಹೋಗಲೇಬೇಕಾದ್ರೆ ಹೋಗಿ ಬಂದ ತಕ್ಷಣ ಆದಷ್ಟು ಕೈ ತೊಳೆಯೋದು ಒಳ್ಳೆಯದು. ಕೈ ತೊಳೆಯೋದ್ರಲ್ಲಿ ಸ್ಯಾನಿಟೈಸರ್ ಯೂಸ್ ಮಾಡೋದು, ಒಂದು 20 ಸೆಕೆಂಡಲ್ಲಿ ವಾಶ್ ಮಾಡಬೇಕು. ಸೋಪ್ ನೀರಲ್ಲಿ ಸಹ ವಾಶ್ ಮಾಡಿದರೆ ಭಾರಿ ಒಳ್ಳೆಯದು. ಕೈಯನ್ನು ಆದಷ್ಟು ಸ್ಯಾನಿಟೈಸರಲ್ಲಿ ಇಲ್ಲದ್ರೆ ಸೋಪ್ ವಾಟರಲ್ಲಿ ವಾಶ್ ಮಾಡಬೇಕು. ಮತ್ತು ಆದಷ್ಟು ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗದೇ ಇದ್ದರೆ ಭಾರಿ ಒಳ್ಳೆಯದು. ಯಾಕಂತ ಹೇಳಿದರೆ ಅವರಿಗೆ ಮೊದಲನೇ ಅದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಮಕ್ಕಳನ್ನು ಕರ್ಕೊಂಡು ಹೋದರೆ ಅದು ಇನ್ನೂ ಸಹ ಅವರು ಇನ್ಫೆಕ್ಟಿವ್ ಆಗಿದ್ದರೆ ಭಾರಿ ಕಷ್ಟ. ಅದನ್ನು ಜಾಗ್ರತೆ ಮಾಡ್ಕೊಳ್ಬೇಕು. ಅಂತ ಹೋಗಲೇಬೇಕಂತ ಇದ್ದರೆ ಮಾತ್ರ ಹೊರಗೆ ಹೋಗೋದು ಭಾರಿ ಒಳ್ಳೆಯದು. ಮತ್ತು ಆದಷ್ಟು ಬಿಸಿ ನೀರು ಕುಡಿಯೋದು ಭಾರಿ ಉತ್ತಮ. ಬಿಸಿ ನೀರು ಆದಷ್ಟು ಕುಡಿಬೇಕು ನಾವು. ಮತ್ತು ಹೊರಗೆ ಹೋಗುವಾಗ ಮಾಸ್ಕನ್ನು, ಕೈಗೆ ಗ್ಲೌಸನ್ನು ಹಾಕೋದು. ಮತ್ತು ಹೋಗಿ ಬಂದ ನಂತರ ಅದೇ ಡ್ರೆಸ್ಸಲ್ಲಿ ಒಳಗೆ ಹೋಗದೆ ಅದನ್ನು ಡ್ರೆಸ್ ಬೇರೆ ಹಾಕಿ ಮತ್ತೆ ಸ್ನಾನ ಮಾಡೋದು ಸಹ ಭಾರಿ ಒಳ್ಳೆಯದು. ಆದಷ್ಟು ನಾವು ಇದು ನಮ್ಮ ದಿನಚರ್ಯದಲ್ಲಿ ಹೇಳುವಂಥದ್ದು, ಋತುಚರ್ಯದಲ್ಲಿ ಹೌದು, ಆಯುರ್ವೇದದಲ್ಲಿ ಇದು ಮೊದಲೇ ಹೇಳಿದೆ. ಇದನ್ನು ನಾವು ಪಾಲನೆ ಮಾಡಿದರೆ ನಮಗೆ ತುಂಬ ಎಫೆಕ್ಟಿವ್ ಕಂಡು ಬರ್ತದೆ.
ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರಿ. ಇನ್ನು ಈ ಒಂದು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಹೇಳ್ತಾ ಇದ್ರಿ. ಇನ್ನಷ್ಟು ಏನಾದರೂ ಜನರಿಗೆ ತಟ್ಟುವಂತಹ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳಿದ್ರೆ ಹೇಳ್ಬೋದಾ ಡಾಕ್ಟರ್? ಹೌದು, ಮೊದಲಿನದಾಗಿ ಎಂತ ಹೇಳಬೇಕಂತ ಹೇಳಿದರೆ ನಾವು ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು. ನಾವು ಪ್ಯಾನಿಕ್ ಆಗಿರ್ಬೋದು, ಪ್ಯಾನಿಕ್ ಮಾಡಬಾರ್ದು, ಆತಂಕಗೊಳಗಬಾರ್ದು. ಅವೇನೋ ಹೇಳಿದ್ರಂತ ಅಲ್ಲಿ ಅಷ್ಟು ಪಾಸಿಟಿವ್ ನಾವು ಸ್ಟ್ರೆಸ್ ತಗೊಳ್ಬಾರ್ದು. ಸ್ಟ್ರೆಸ್ ತಗೊಂಡ್ರೆ ಸ್ಟ್ರೆಸ್ ತಗೊಂಡ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಅವ್ರದ್ದು ಇಮ್ಯುನಿಟಿ ಸಹ ಕಡಿಮೆ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಆಗ ಸ್ಟ್ರೆಸ್ ತಗೊಳ್ಳದೆ ಆದಷ್ಟು ಪ್ರಾಣಾಯಾಮದಲ್ಲಿ ಮತ್ತು ಪಾಸಿಟಿವ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೇವೆ, ಆದಷ್ಟು ಪಾಸಿಟಿವ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಟೈಮ್ ವೇಸ್ಟ್ ಮಾಡದೆ ಅಂತ ಒಳ್ಳೆ ಬುಕ್ಸ್ ಓದ್ಕೊಂಡು ಮತ್ತು ಆದಷ್ಟು ನಾವು ಒಳ್ಳೆ ಪಾಸಿಟಿವಿಟಿಯಲ್ಲಿ ಕಾಲ ಕಳೆಯೋದು ಒಳ್ಳೆಯದು. ಆದಷ್ಟು ನಮ್ಮದು ಹೆಲ್ತ್ ಅಂದರೆ ಕ್ಲೆನ್ಲಿನೆಸ್ ಅದನ್ನು ಮೇಂಟೈನ್ ಮಾಡಲೇಬೇಕು. ಇನ್ನೊಂದು ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಂತ ಹೇಳಿದರೆ ನಮ್ಮದು ಪರಿಸರವನ್ನು ಆದಷ್ಟು ಕ್ಲೀನ್ ಮಾಡಿಟ್ರೆ ಭಾರಿ ಒಳ್ಳೆಯದು. ಸೊ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗದೆ ಅದು ಸಹ ನೋಡಬೇಕಾಗ್ತದೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳಿವೆ, ಯಾವ ರೀತಿಯ ಕಷಾಯಗಳಿವೆ, ಎಲ್ಲದನ್ನು ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದಲ್ವ ವೀಕ್ಷಕರೇ, ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ವಹೀದಾ ಭಾನು ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಈ ಒಂದು ಕೊರೋನಾ ವೈರಸ್ ಅಂದರೆ ಏನು, ಇದರ ಲಕ್ಷಣಗಳೇನು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳಿವೆ, ಯಾವ ರೀತಿಯಲ್ಲಿ ಈ ಒಂದು ಕೊರೋನಾ ವೈರಸ್ ಹರಡುತ್ತೆ, ಯಾವ ವಯಸ್ಸಿನವರಿಗೆ ಹರಡುತ್ತೆ, ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.